ಕೋವಿಡ್ ಸಂತ್ರಸ್ತರಿಗೆ ರಾಜ್ಯ ಸರ್ಕಾರ ಘೋಷಿಸಿರುವ ಪ್ಯಾಕೇಜ್ನಲ್ಲಿ ಕರಾವಳಿಯ ಜನರನ್ನ ನಿರ್ಲಕ್ಷಿಸಲಾಗಿದೆ ಎಂದು ಮಾಜಿ ಸಚಿವ ಯುಟಿ ಖಾದರ್ ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೀನುಗಾರರಿಗೆ ನೀಡಬೇಕಾದ ಡೀಸೆಲ್ ಸಬ್ಸಿಡಿಯನ್ನ ಇನ್ನೂ ಬಿಡುಗಡೆ ಮಾಡಿಲ್ಲ. ಕರಾವಳಿಯ ಮೀನುಗಾರರಿಗೆ, ಬೀಡಿ ಕಾರ್ಮಿಕರಿಗೆ, ಹೋಟೆಲ್ ಕಾರ್ಮಿಕರು, ಬಸ್, ಕ್ಯಾಬ್ ವಾಹನಗಳ ಚಾಲಕರಿಗೆ, ಕಾರ್ಮಿಕರಿಗೆ ಯಾವುದೇ ಪ್ಯಾಕೇಜ್ ಘೋಷಿಸಿಲ್ಲ ಎಂದು ಟೀಕಿಸಿದರು. ಆರ್ಥಿಕವಾದ ಪ್ಯಾಕೇಜ್ ಅನ್ನು ಘೋಷಣೆ ಮಾಡುವಾಗ ಸಮಗ್ರ ಕರ್ನಾಟಕದ ಜನ ಹಿತದೃಷ್ಟಿ ಕೊಟ್ಟುಕೊಂಡು ಮಾಡಬೇಕಿತ್ತು. ಇವತ್ತು ಪಡಿತರ ಚೀಟಿ ಸಂಪೂರ್ಣ ವ್ಯವಸ್ಥೆವಾಗಿದ್ದುಕೊಂಡು APLನವರಿಗೆ ಯಾವುದು ಕೂಡ ವ್ಯವಸ್ಥೆ ಇಲ್ಲ. ಇನ್ನು ಪ್ಯಾಕೇಜ್ಗೆ ಸಂಬಂಧಪಟ್ಟಾಗೆ ಕರಾವಳಿಯ ಜನರು ಏನು ತಪ್ಪು ಮಾಡಿದ್ದಾರೆ? ಕರಾವಳಿ ಪ್ರದೇಶದ ಮೀನುಗಾರರಿಗೆ ನೀವು ಒಂದೇ ಒಂದು ಪ್ಯಾಕೇಜ್ ಕೂಡ ಕೊಡಲಿಲ್ಲ ಅಂತ ಹೇಳಿದರೆ ಎಷ್ಟು ಈ ಪ್ರದೇಶದ ಜನರನ್ನು ಮತ್ತು ಮೀನುಗಾರರನ್ನು ನಿರ್ಲಕ್ಷಿಸಿದೆ ಅಂತ ಹೇಳಲಿಕ್ಕೆ ನಾವು ಬಯಸುವಂಥದ್ದು. ಡಿಸೆಂಬರ್ನಿಂದ ಅವರಿಗೆ ಕೊಡಬೇಕಾದ ಸಬ್ಸಿಡಿಯನ್ನು ನೀವು ಕೊಡಲಿಲ್ಲ. ಡೀಸೆಲ್ ಸಬ್ಸಿಡಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವರಿಗೆ ಡೀಸೆಲ್ ಸಬ್ಸಿಡಿ ಮತ್ತು ಸಿಮೆಂಟ್ ಸಬ್ಸಿಡಿ ಬರೋದಾದರೆ, ನಿಮ್ಮ ಸರ್ಕಾರ ಬಂದಾಗ ಡೀಸೆಲ್ ಸಬ್ಸಿಡಿ ಕೊಡಲಿಕ್ಕೆ ನಿಮಗೆ ಏನು ಕಷ್ಟ? ಬಹಳಷ್ಟು ಶ್ರಮಜೀವಿಗಳಿತ್ತು. ಹೋಟೆಲ್ನಲ್ಲಿ ಇವತ್ತು ದುಡಿಯುವಂಥ ಕೆಲಸ ಮಾಡೋರಿದ್ದಾರೆ. ಹೋಟೆಲ್ನಲ್ಲಿ ಅಡುಗೆ ಮಾಡುವವರು, ಹೋಟೆಲ್ನಲ್ಲಿ ಸಪ್ಲೈ ಮಾಡುವವರು, ಹೋಟೆಲ್ನಲ್ಲಿ ಕ್ಲೀನ್ ಮಾಡುವವರು. ಇಂಥ ಶ್ರಮಿಕ ವರ್ಗಕ್ಕೆ ಯಾಕೆ ಕೈ ಬಿಟ್ಟಿದ್ದೀರಿ? ಈ ವರ್ಗವನ್ನು ಎಲ್ಲ ಕಡೆ ಬೆಂಗಳೂರು, ಮಂಗಳೂರು, ಎಲ್ಲ ಕಡೆ ಮಂಗಳೂರಿನವರು ಕೆಲಸ ಮಾಡೋ ಕಾರಣವ? ಕೈ ಬಿಟ್ಟಂಥ ಉದ್ದೇಶ ಏನು? ರಾಜ್ಯದ ಬಹುತೇಕ ಎಲ್ಲ ಕಡೆ ಹೋಟೆಲ್ ಉದ್ಯಮ ಮತ್ತು ಹೋಟೆಲ್ ಕಾರ್ಮಿಕರು, ಅಡುಗೆಯವರು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಭಾಳಷ್ಟು ಇವತ್ತು ಫೇಮಸ್ ಎಲ್ಲ ಕಡೆ ಕೂಡ. ಇಂಥ ವರ್ಗವನ್ನು ನೀವು ಕಡೆಗಣಿಸೋ ಉದ್ದೇಶ ಏನು? ಇಡೀ ರಾಷ್ಟ್ರ ಮಟ್ಟದಲ್ಲಿ ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಾಗೆ ದಕ್ಷಿಣ ಕನ್ನಡ ಜಿಲ್ಲೆ ಅದರ ಹೆಸರನ್ನು ಇವತ್ತು ಪಡ್ಕೊಂಡಿದೆ. ನಮ್ಮ ಪ್ರದೇಶದಲ್ಲಿದ್ದಂತಹ ಆ ಬಸ್ ಡ್ರೈವರ್ ಮತ್ತು ಬಸ್ ಕಂಡಕ್ಟರ್, ಪ್ರೈವೇಟ್ ಬಸ್ಸಲ್ಲಿ ಯಾಕೆ ಅವರ ಬಗ್ಗೆ ಇನ್ನು ಕಾಳಜಿ ವಹಿಸಲಿಲ್ಲ? ಪ್ಯಾಕೇಜ್ನಲ್ಲಿ ಅವ್ರನ್ನ ಯಾಕೆ ಗುರುತಿಸಿಕೊಳ್ಳಲಿಲ್ಲ? ಇನ್ನು ವಿಧಾನ ಪರಿಷತ್ ಸದಸ್ಯ ಹರೀಶ್ ಕುಮಾರ್ ಅವರು ಮಾತನಾಡಿ, ಪ್ರಚಾರದ ಪ್ಯಾಕೇಜ್ ಅನ್ನು ರಾಜ್ಯ ಸರ್ಕಾರ ಘೋಷಿಸಿದೆ. ಕನಿಷ್ಠ 10,000 ರೂಪಾಯಿ ಕಾರ್ಮಿಕರಿಗೆ ನೀಡಬೇಕೆಂದು ಕಾಂಗ್ರೆಸ್ ಸಲಹೆ ನೀಡಿತ್ತು. ಆದರೆ ಸರ್ಕಾರ ಜಿಜಿಪಿ ಪ್ಯಾಕೇಜ್ ಘೋಷಣೆ ಮಾಡಿದೆ. ಖಾಸಗಿ ಶಿಕ್ಷಕರನ್ನ ಬಿಡಲಾಗಿದೆ. ಅವರ ಕ್ಷೇಮ ನಿಧಿಯಿಂದಲೂ ಹಣ ನೀಡಲಾಗುತ್ತಿಲ್ಲ. ಮೊದಲು ಕೋವಿಡ್ ಕಂಟ್ರೋಲ್ ಮಾಡಿ, ಸರ್ಕಾರದ ಹಣದಿಂದ ಮೋದಿ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಬಳಕೆ ಮಾಡಬೇಡಿ ಎಂದು ಸಲಹೆಯನ್ನ ನೀಡಿದರು. ಇವತ್ತು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಪ್ಯಾಕೇಜನ್ನು ಘೋಷಣೆ ಮಾಡಿದ್ದಾರೆ. 1,250 ಕೋಟಿ ರೂಪಾಯಿ ಪ್ಯಾಕೇಜ್. ಅದರಲ್ಲಿ ಕೊಟ್ಟಂಥ ಪರಿಹಾರ ಆಟೋ ಡ್ರೈವರ್ಗಳಿಗೆ 3,000 ಮತ್ತು ಕೆಲವು ರಂಗದಲ್ಲಿ 2,000. ಯಾತಕ್ಕಾಗಿ ಬೇಕಿತ್ತು ಈ ಪ್ಯಾಕೇಜ್? ಈ ಪ್ಯಾಕೇಜ್ ಕೊಡುವಂಥ ಅವಶ್ಯಕತೆ ಏನಿತ್ತು? ಒಂದು ಕನಿಷ್ಠ 10,000 ರೂಪಾಯಿ ಆದರೂ ಕೊಡದಂಥ ಈ ಸರ್ಕಾರ ಈ 2,000, 3,000 ಪ್ಯಾಕೇಜನ್ನು ಘೋಷಣೆ ಮಾಡಿ ಜನರು ಆ 2,000, 3,000 ತಗೊಳ್ಬೇಕಾದ್ರೆ ಬಹುಶಃ 1,000 ಆದರೂ ಖರ್ಚು ಮಾಡಬೇಕಾಗಿತ್ತು. ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಬೇಕು. ಆಟೋ ಡ್ರೈವರ್ಸ್ಗಳಿಗೆ ಅಂತ 3,000 ರೂಪಾಯಿ ಕೊಟ್ಟಿದ್ದೀವಿ. ಡ್ರೈವರ್ಗಳಂದರೆ ಆಟೋ ಡ್ರೈವರ್ಸ್ ಮಾತ್ರ ಈ ರಾಜ್ಯದಲ್ಲಿ ಇರೋದ? ಲಾರಿ ಡ್ರೈವರ್ಸ್ ಇವತ್ತು ಓಡಾಡ್ತಾ ಇದೆಯಾ? ಬಸ್ ಡ್ರೈವರ್ಸ್ ಓಡಾಡ್ತಾ ಇದ್ದಾರಾ? ಅದರ ಕ್ಲೀನರ್ಸ್, ಕಂಡಕ್ಟರ್ಸ್ ಓಡಾಡ್ತಾ ಇದ್ದಾರಾ? ಮ್ಯಾಕ್ಸಿ ಕ್ಯಾಬ್ಗಳು ಓಡಾಡ್ತಾ ಇದ್ದಾರಾ? 7.5 ಲಕ್ಷ ಡ್ರೈವರ್ಸ್ ಇಲ್ಲಿ ಕರ್ನಾಟಕದಲ್ಲಿ ಬಹುಶಃ ಹೆಚ್ಚು ಕಮ್ಮಿ ಇದ್ದಾರೆ. ನೀವು ಕೊಟ್ಟದ್ದು 2 ಲಕ್ಷ ಚಿಲ್ಲರೆ ಡ್ರೈವರ್ಗಳಿಗೆ. ಉಳಿದ 5 ಲಕ್ಷ ಜನರು ಇಲ್ಲಿ ಹೋಗಬೇಕು. ಮೀನುಗಾರರಿಗೆ ಪ್ಯಾಕೇಜ್ ಇಲ್ಲ, ಬೋಟ್ ಹೋಗ್ತಾ ಇಲ್ಲ, ಕೆಲಸ ಇಲ್ಲ. ಮುಖ್ಯವಾಗಿ ಖಾಸಗಿ ಶಾಲೆಯ ಶಿಕ್ಷಕರು, ಅವರು ಕೂಡ ಇವತ್ತು ಬಹಳಷ್ಟು ಕಳೆದ 1ನೇ ಅಲೆಯಲ್ಲಿ ಇವತ್ತು 1 ವರ್ಷ 2 ತಿಂಗಳು 14 ತಿಂಗಳು ಆಗ್ತಾ ಬಂದಿದೆ. ಆನ್ಲೈನ್ ಕ್ಲಾಸ್, ಆಫ್ಲೈನ್ ಕ್ಲಾಸ್ ಇಲ್ಲ ಕೆಲವು ಕಡೆ. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಇರುವಂತಹ ಖಾಸಗಿ ಶಾಲೆಗಳು ಬಹುಶಃ 6,000 ರೂಪಾಯಿ ತಿಂಗಳಿಗೆ ಸಂಬಳಕ್ಕೆ ದುಡಿಯುವಂಥ ಶಿಕ್ಷಕರು ಕೂಡ ಇದ್ದಾರೆ.